ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷಕ್ಕೆ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಧರ್ಮಸ್ಥಳ ಕ್ಷೇತ್ರ ಬಹಳ ಅಂದವಾಗಿ ಅಲಂಕಾರಗೊಂಡಿರುವಂಥದ್ದು ನೋಡ್ತಾ ಇರ್ಬೋದು. ಎಷ್ಟು ಅದ್ಭುತವಾಗಿ ಆ ಮುಖ್ಯ ದ್ವಾರ ಆಗಿರ್ಬೋದು, ಆ ಒಂದು ಗರ್ಭಗುಡಿ ಎಲ್ಲವನ್ನು ಕೂಡ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಪ್ರತಿ ವರ್ಷ ಕೂಡ ಹಾಗೇನೆ ಹೊಸ ವರ್ಷಕ್ಕೆ ಭಕ್ತಾದಿಗಳು ಸೇರ್ಕೊಂಡು ಈ ತರ ಅಲಂಕಾರ ಮಾಡುವಂಥದ್ದು. ಈ ವರ್ಷ ಕೂಡ ಹಾಗೇನೆ ಕಳೆದ 17 ವರ್ಷದಿಂದ ಬೆಂಗಳೂರಿನ ಉದ್ಯಮಿಯಾಗಿರುವಂತಹ ಗೋಪಾಲ್ ಮತ್ತೆ ಆನಂದ ಮೂರ್ತಿ ಅವರು ಸೇರ್ಕೊಂಡು ಈ ತರ ಅಲಂಕಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರ ಒಂದು ಭಕ್ತಿಯ ಒಂದು ಸೇವೆ ಇದು. ಈ ವರ್ಷ ಕೂಡ ಹಾಗೇನೆ ಬಹಳ ವಿಶೇಷವಾಗಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಭಿನ್ನ ಭಿನ್ನವಾದ ಅಲಂಕಾರವನ್ನ ಮಾಡಲಾಗುತ್ತೆ. ಈ ವರ್ಷ ನೋಡ್ಬೋದು ನಿಮಗೆ ಬೇರೆ ಬೇರೆ ಬಣ್ಣದ ಹೂ, ಒಂದು ಸೇವಂತಿ ಆಗಿರ್ಬೋದು, ಆಮೇಲೆ ಬಿಳಿ ಹೂವು ಆಗಿರ್ಬೋದು, ಆಮೇಲೆ ಕೆಂಪು ಹೂವು ಆಗಿರ್ಬೋದು, ಎಲ್ಲವೂ ಕೂಡ ಅಂದ್ರೆ ಬೇರೆ ಬೇರೆ ಬಣ್ಣದ ಹೂವನ್ನ ಯೂಸ್ ಮಾಡಿಕೊಂಡು ಒಂದು ಕಡೆ ಶಿವನ ಲಿಂಗ ಇದೆ, ಇನ್ನೊಂದು ಕಡೆ ಕೂರ್ಮಾವತಾರ ಆ ಒಂದು ಆಮೆಯ ಒಂದು ಚಿತ್ರಣ ಕೂಡ ಇರುವಂತ, ಜೊತೆಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅನ್ನುವ ಹಾಗೇನೆ ಒಂದು ಶಿವನ ಮೂರ್ತಿ ಜೊತೆಗೆ ಅದರ ಮೇಲ್ಗಡೆ ತ್ರಿಶೂಲ ಇದೆ, ಅರ್ಧ ಚಂದ್ರಾಕೃತಿ ಇದೆ. ಹಾಗೆ ಸಂಪೂರ್ಣವಾಗಿ ಹೂವಿನಿಂದ ಯಾವ ತರ ವಿಶೇಷವಾಗಿ ಒಂದು ಅಲಂಕಾರ ಮಾಡಲಾಗುತ್ತೋ ಅದೆಲ್ಲವನ್ನು ಕೂಡ ಈ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಅದ್ರ ಜೊತೆಗೆ ಬರುವಂತಹ ಭಕ್ತಾದಿಗಳು ಕೂಡ ಹಾಗೇನೆ ಕೇವಲ ಕಣ್ಣಲ್ಲಿ ಮಾತು ನೋಡುವುದಲ್ಲದೆ ಸೆಲ್ಫಿಯ ಮೂಲಕ ಕೂಡ ಈ ಒಂದು ಹೂವಿನ ಅಲಂಕಾರವನ್ನ ಸೆರೆ ಹಿಡಿತಾ ಇದ್ದಾರೆ. ಸೊ ಪ್ರತಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಕೂಡ ಹಾಗೇನೆ ವಿಶೇಷವಾಗಿ ಈ ಹೂವಿನ ಅಲಂಕಾರ ನೋಡುಗರ ಕಣ್ಮನ ಸೆಳೀತಾ ಇದೆ. ಇದು ಧರ್ಮಸ್ಥಳ ಕ್ಷೇತ್ರದ ಒಳಭಾಗ ನೋಡ್ಬೋದು. ಈ ಗರ್ಭಗುಡಿಯ ಈ ಒಳಾಂಗಣವನ್ನ ಯಾವ ರೀತಿಯಾಗಿ ಹೂವಿನಿಂದ ಅಲಂಕಾರ ಮಾಡಿದಾರಂತ. ಹೂವು, ಹಣ್ಣು, ಮುಖ್ಯವಾಗಿ ಆಪಲ್ ಆಗಿರ್ಬೋದು, ಕಿತ್ತಳೆ, ಮುಸಾಂಬಿ ಹಣ್ಣಿನಿಂದ ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥದ್ದು. ಸೊ ಕಳೆದ ಬಾರಿ ಸ್ವಲ್ಪ ಮಟ್ಟಿಗೆ ನಮಗೆ ಪ್ಲಾಸ್ಟಿಕ್ ಕಾಣಿಸ್ತಾ ಇತ್ತು, ಆದರೆ ಈ ಬಾರಿ ಕೇವಲ ಒಂದು 10-20% ಅಷ್ಟೇ ಪ್ಲಾಸ್ಟಿಕ್ ಅನ್ನ ಇಲ್ಲಿ ಒಂದು ಯೂಸ್ ಮಾಡಿರುವಂಥದ್ದು. ಅದು ಹೊರತುಪಡಿಸಿದಂತೆ ಸಂಪೂರ್ಣವಾಗಿ ಈ ಸಲ ಸೇವಂತಿಗೆ ಸೇರಿದಂತೆ ಬೇರೆ 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 ಬಣ್ಣದ ಹೂವನ್ನ ಈ ಒಂದು ಅಲಂಕಾರಕ್ಕೆ ಉಪಯೋಗ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಪ್ರತಿ ವರ್ಷ ಈ ಹೊಸ ವರ್ಷಕ್ಕೆ ಈ ಧರ್ಮಸ್ಥಳ ಕ್ಷೇತ್ರ ಇರುವಂತಹ ಭಕ್ತಾದಿಗಳನ್ನ ಈ ರೀತಿಯಾಗಿ ಹೂವಿನ ಅಲಂಕಾರದ ಸ್ವಾಗತ ಮಾಡ್ತಾನೆ ಇರುತ್ತೆ. ಮುಖ್ಯವಾಗಿ ಆ ಒಂದು ಭಕ್ತರಾಗಿರುವಂತಹ ಉದ್ಯಮಿಗಳಾಗಿರುವಂತಹ ಗೋಪಾಲ್ ರಾವ್ ಹಾಗೂ ಆನಂದ ಮೂರ್ತಿ ಅವರು ಬೆಂಗಳೂರಿನವರು ಮೂಲತಃ ಕಳೆದ 17 ವರ್ಷದಿಂದ ಇದೇ ತರ ತಮ್ಮ ಸೇವೆಯನ್ನು ಕೊಡ್ತಾ ಇರುವಂಥದ್ದು. ಈ ವರ್ಷ ಕೂಡ ಹಾಗೇನೆ ಸ್ವಲ್ಪ ಪ್ಲಾಸ್ಟಿಕ್ ಮುಕ್ತವಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಬಾರಿ ಹೆಚ್ಚುವರಿಯಾಗಿ ಹೂ ಹಣ್ಣನ್ನೇ ಜಾಸ್ತಿಯಾಗಿ ಬಳಕೆ ಮಾಡಿ ಸಂಪೂರ್ಣ ಕ್ಷೇತ್ರವನ್ನ ಅಲಂಕಾರ ಮಾಡಿರುವಂಥದ್ದು. ನೀವು ನೋಡಿದ ಧರ್ಮಸ್ಥಳವನ್ನ ಬಹಳ ಬಹಳ ಅದ್ಭುತವಾಗಿರುವಂಥದ್ದು. ಡೆಕೋರೇಷನ್ಸ್ ಎಲ್ಲೆಡೆ ಹೂ, ಹಣ್ಣು, ತಳಿರು ತೋರಣ ಎಲ್ಲ ಇರುವಂಥದ್ದು. ಇದರ ಮೂಲಕರ್ತ ಯಾರು? ಇಷ್ಟೆಲ್ಲ ಡೆಕೋರೇಷನ್ ಮಾಡಿದವರು ಯಾರು? ಬೆಂಗಳೂರಿನ ಉದ್ಯಮಿಗಳು ಗೋಪಾಲ್ ರಾವ್ ಮತ್ತೆ ಆನಂದ ಮೂರ್ತಿ. ನಾವು ಪ್ರತಿ ವರ್ಷ ಬರ್ತೀವಿ ಈ ಡೆಕೋರೇಷನ್ ನೋಡೋಕ್ಕೋಸ್ಕರ, ನಿಮಗೆ ತೋರಿಸೋಕ್ಕೋಸ್ಕರ. ಆದರೆ ಯಾವತ್ತೂ ಕೂಡ ಬರುವಾಗ ಈ ಮೂಲ ಕಾರಣ ಆಗಿರುವಂಥ ಈ ಅಲಂಕಾರ ಮಾಡಿದಂಥವ್ರು ಸಿಗ್ತಾ ಇರಲಿಲ್ಲ. ಆದರೆ ಈ ವರ್ಷ ನಮ್ಮ ಅದೃಷ್ಟ, ಅವ್ರು ಸಿಕ್ಕಿದ್ರು. ನಿಮಗೂ ಕೂಡ ತೋರಿಸುವಂಥ ನಮಗೊಂದು ಅವಕಾಶ ಸಿಕ್ಕಿರುವಂಥದ್ದು. ಸರ್ ನಮಸ್ತೆ. ನಂಗೆ ಗೊತ್ತಿದ್ದ ಪ್ರಕಾರ ನೀವು ಕಳೆದ 17 ವರ್ಷದಿಂದ ಈ ಧರ್ಮಸ್ಥಳ ಕ್ಷೇತ್ರದ ಭಕ್ತರಾಗಿ ಈ ಥರ ಒಂದು ಅಲಂಕಾರ ಮಾಡುವಂಥದ್ದು. ಇದರ ಮುಖ್ಯ ಫಸ್ಟ್ ನಾನು ಕೇಳಬೇಕಿದ್ರೆ ಉದ್ದೇಶ ಏನಾಗಿತ್ತು ಅಂದರೆ ನೀವು ಅಂದ್ಕೊಂಡಿದ್ದ ಈ ಥರ ಮಾಡಬೇಕು ಅಂತ, ಅಥವಾ ಯಾವ ರೀತಿಯ ಈ ಒಂದು ಭಕ್ತಿ ಇರುವಂಥದ್ದು ಅಂತ? ನಾನು ಎಲ್ಲರಿಗೂ ಫಸ್ಟು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದದೊಂದಿಗೆ ಇದನ್ನು ಸತತ 17 ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದೀನಿ. ಒಂದು ದಿವಸ ಹಿಂಗೆ ಜನವರಿ 1ನೇ ತಾರೀಕು ಎಲ್ಲರೂ ನಾವು ಅಲ್ಲಿ ಇಲ್ಲಿ ಪಾರ್ಟಿ ಮಾಡೋದು ಆ ಥರ ಸೇರ್ಕೊಳ್ಳೋದೇನೋ ಮಾಡ್ತಾಯಿದ್ವಿ. ಒಂದು ಸಲ ಹಿಂಗೆ ಏನೋ ಅನ್ನಿಸ್ತು, ಇಲ್ಲ ನೀನು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಮನಸ್ಸಲ್ಲಿ ಯಾವುದೋ ಒಂದು ವಾಯ್ಸ್ ಇದ್ದಂಗೆ ಇತ್ತು ನನಗೆ. ಆವತ್ತಿಂದ ಶುರು ಮಾಡಿದ್ದು. ಮತ್ತು ಲಕ್ಷ್ಮೀನಾರಾಯಣ ಹತ್ರ ಬಂದು ಈ ಥರ ಏನೋ ಹೂವಿನ ಅಲಂಕಾರ ಮಾಡಿಸ್ತೀವಿ ಅಂತ ಮೊದಲು ಶುರು ಮಾಡಿದ್ದು ಬರೀ ಆರ್ಚ್ ಮಾತ್ರ. ಆರ್ಚ್ಗೆ ಪರ್ದಾ ಬಿಟ್ಟು ಮುಂದೆ ಮಾತ್ರ ಒಂದು ತೋರಣ ಕಟ್ಕೊಂಡು ಶುರು ಮಾಡಿದ್ದು. ಇವಾಗ ಬೆಳೀತಾ ಸಾಧಾರಣ 7-8 ವರ್ಷದಿಂದ ಆನಂದ ಮೂರ್ತಿಯವರು ನನ್ನ ಜೊತೆ ಸೇರ್ಕೊಂಡ ಮೇಲೆ ಈ ಅಲಂಕಾರವನ್ನು ಇನ್ನೊಂದಷ್ಟು ಸೊಗಗುಗೊಳಿಸೋಣ ಅಂಥೇಳಿ ಹೂವು, ಹಣ್ಣು, ತರಕಾರಿಗಳಿಂದ ಪ್ರತಿ ವರ್ಷ ಮಾಡ್ಕೊಂಬರ್ತಾಯಿದ್ವಿ. ಪ್ರತಿ ವರ್ಷ ಸ್ವಲ್ಪ 20-30% ಪ್ಲಾಸ್ಟಿಕ್ಕು ಯೂಸ್ ಮಾಡ್ತಾಯಿದ್ವಿ. ಹೂವು, ಹಣ್ಣು ಮತ್ತು ತರಕಾರಿಗಳನ್ನು ಯೂಸ್ ಮಾಡ್ತಾಯಿದ್ವಿ. ಈ ವರ್ಷ 100% ನ್ಯಾಚುರಲ್ ಟ್ರೆಡಿಷ್ನಲ್ ಹೂವು, ನಮ್ಮ ಟ್ರೆಡಿಷ್ನಲ್ಗೆ ಹೋಲುವಂಥ ಡೆಕೋರೇಷನ್ಸೇ ಮಾಡಿಸಿದ್ದೀವಿ. ನಾವು ಯಾವತ್ತೂ ಯಾರಿಗೂ ಕಾಣಿಸ್ಕೊಬಾರ್ದು. ಇದು ಈ ಮಂಜುನಾಥ ಕೊಟ್ಟಿರೋ ಅವಕಾಶ ಅಷ್ಟೇ. ನಾವು ಅದನ್ನು ಎಲ್ಲೂ ನಾವೇ ಪ್ರಚಾರ ಮಾಡ್ಕೋಬಾರ್ದು. ಇದರಿಂದ ಏನು ಈಗ ಅವನು
ಮಂಜುನಾಥೇಶ್ವರ ಕೊಟ್ಟಿರೋ ಒಂದು ಧೈರ್ಯ, ಶಕ್ತಿ ಮತ್ತು ಒಂದು ವರ, ಅದರಿಂದ ಇದು ನಮಗೆ ಮಾಡೋಕ್ಕೆ ಸಾಧ್ಯ ಹೊರತು ಆ ಮಂಜುನಾಥ ಸ್ವಾಮಿ ಏನೋ ಅಂದ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ. ನಾವು ಬೇಡ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವತ್ತೂ ಯಾವ ಮೀಡಿಯಾ ಮುಂದೆನೂ ಬಂದು ನಾವು ಅದನ್ನು ಪ್ರಚಾರ ಮಾಡ್ತಾಯಿದ್ದಿಲ್ಲ. ಅದಕ್ಕೆ ನಮ್ಮದು ಕೆಲಸ ಏನು ಸೈಲೆಂಟಾಗಿ ಪರದೆಯಿಂದ ಡೆಕೋರೇಷನ್ ಮಾಡಿಸಿ ನಮ್ಮ ಪಾಡಿಗೆ ನಾವು ಬೆಂಗಳೂರಿಗೆ ಹೊರಟ್ಬಿಡ್ತಾಯಿದ್ವಿ ಅಷ್ಟೇ. ನಮ್ಮ ಜೊತೆ ಒಂದು ಸ್ನೇಹಿತರು ಎಲ್ಲ ಸೇರಿ ಒಂದು 70-80 ಜನ ಸ್ನೇಹಿತರು ಬರ್ತಾಯಿದ್ವಿ. ಅವ್ರಿಗೆಲ್ಲ ದರ್ಶನ ಮಾಡಿಸಿ ನಮ್ಮ ಪಾಡಿಗೆ ನಾವು ಹೊರಟ್ಬಿಡ್ತಾಯಿದ್ವಿ ಅಷ್ಟೇ. ಓಕೆ. ಸೊ ಪ್ರತಿ ವರ್ಷದಿಂದ ವರ್ಷಕ್ಕೆ ನಿಮ್ಮ ಡೆಕೋರೇಷನ್ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ. ಒಂದು ಸಲ ಇದ್ದಂಗೆ ಮತ್ತೊಂದು ವರ್ಷ ಇರೋದಿಲ್ಲ. ಸೊ ಈ ಪ್ಲ್ಯಾನ್ಸ್ ಎಲ್ಲ ಯಾರು ಈ ಥರ ಡೆಕೋರೇಷನ್ ಮಾಡಬೇಕು, ಈ ಥರ ಎಲ್ಲ ವೆರೈಟಿಯಾಗಿ ಬರಬೇಕು ಅಂತ ಪ್ಲ್ಯಾನ್ಸ್ ಎಲ್ಲ ಮಾಡೋರು ಯಾರು? ನಮ್ಮ ಸ್ನೇಹಿತರಾದ ಶಾಯಿ ಸರ್ವಣ ಅವರು ಟ್ರೆಡಿಷ್ನಲಿ ಮತ್ತು ಲೇಟೆಸ್ಟ್ ಡೆಕೋರೇಷನ್ಸ್ಗೆ ಏನು ಬೇಕು ವರ್ಲ್ಡ್ ವೈಡ್ ತಿರುಗ್ತಾವ್ರು. ಅವರು ವರ್ಲ್ಡ್ ವೈಡ್ ತಿರುಗಿ ಅವರ ನಾಲೆಡ್ಜ್ ಗೇನ್ ಮಾಡಿ ಅದನ್ನು ನಮಗೆ ಯಾವ ರೀತಿ ಬೇಕೋ ಅಷ್ಟನ್ನು ನಮಗೆ ಕೊಡ್ತಾವ್ರೆ. ಅದ್ರ ಜೊತೆ ನಮ್ಮ ಆನಂದ್ ಮೂರ್ತಿಯವರು ಅವರೇ ಆದಂಥ ಒಂದು ಟ್ರೆಡಿಷ್ನಲ್ ಸಿದ್ಧಾಂತಗಳು ಇಟ್ಕೊಂಡಿರ್ತಾರೆ. ಅದೇ ಥರ ಡೆಕೋರೇಷನ್ ಮಾಡಿಸ್ಬೇಕಂತ ಒಂದು ಫೋಕಸ್ ಮಾಡ್ತಾಯಿರ್ತಾರೆ. ಅದೇನೋ ದೇವರು ಯಾವ ಬಡ್ಜೆಟ್ ಆಗಲಿ ಮಾಡಿ ಅಂತೇಳಿ ನಮ್ಮನ್ನ ಮುಂದೆ ತಾಕ್ತವ್ರೆ. ಅದಕ್ಕೋಸ್ಕರ ಅದ್ರ ಪಾಡಿಗೆ ಅದೇ ಸಾಕೊಂಡ್ಬರ್ತಾಯಿದೆ. ಓಕೆ ಸರ್. ಸರ್, ಇನ್ನು ಆನಂದ ಮೂರ್ತಿ ಅವರು ಹೇಳಿದರು ಫಸ್ಟ್ ಅವರು ಆರಂಭ ಮಾಡಿದ್ರು, ಆಮೇಲೆ ನೀವು ಜೊತೆಯಾಗಿದ್ದೀರಿ ಅಂತ. ಇಷ್ಟೆಲ್ಲ ಮಾಡೋದ್ರಿಂದ ನಿಮಗೆ ಎಷ್ಟೊಂದು ಸಂತೃಪ್ತಿ, ನೋಡಿದಾಗ ಎಷ್ಟು ಖುಷಿ ಆಗುತ್ತೆ, ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿರುತ್ತೆ? ಏನಾಯಿತು ಅಂದರೆ ಈಗ ನಾವು ಮೊದಲಿಗೆ ನಾಡಿನ ಸಮಸ್ಯೆಗೆ ಹೊಸ ಶುಭಾಶಯ. ಅದೇ ನಿಮ್ಮ ಸುದ್ದಿವಾಣಿಗೂ ಹೊಸ ಆರ್ಥಿಕ ಶುಭಾಶಯಗಳು. ಏನಂದರೆ ನಾವು ಗೋಪಾಲ್ ಸಾರು ನಾವು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈ ಥರ ಇಡೀ ದೇಶಾದ್ಯಂತ ನೋಡೋಕ್ಕೆ ಶುರು ಮಾಡೋದು. ಫಸ್ಟ್ ಏನಾಗ್ತದೆ, ಒಂದು ಲೋಕಲ್ ಚಾನಲ್ ಬರ್ತಾಯಿತ್ತು, ಆಮೇಲೆ ಇಡೀ ವರ್ಲ್ಡ್ ವೈಡ್ ನೋಡ್ತಾ ಇದ್ದಾರೆ ಅಂತ ನಮಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ಅದರಲ್ಲಿ ನಮಗೆ ತುಂಬ ಸಂತೋಷ ಇದೆ. ಮಂಜುನಾಥನ ಸೇವೆ ಮಾಡ್ತಿದ್ದೀವಲ್ಲ ಅಂತ ಒಂದು ಭಾಳ ಸಂತೋಷ ಇದೆ. ಆಮೇಲೆ ನಮಗೇನಂದರೆ ಇದು ಟ್ರೆಡಿಷನಲ್ ಆಗಿದೆ. ಫಸ್ಟು ಒಂದು 2 ಇಯರ್ಸ್ ಬ್ಯಾಕಿಂದ ಪ್ಲಾಸ್ಟಿಕ್ಸ್ ಮೇಲೆ ಯೂಸ್ ಮಾಡ್ತಿದ್ದೋ. ಆಮೇಲೆ ಹಿಂಗೆ ಲಕ್ಷ್ಮಣ್ ಸರ್ ಮತ್ತು ತೇಜಸ್ ಅವರು ಹೇಳಿದ್ರು ದಯವಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ನಮಗೂ ಅದು ಮನದಟ್ಟಾಯಿತು. ಮನದಟ್ಟಾದಮೇಲೆ ಇಲ್ಲ ಅದನ್ನು ಯೂಸ್ ಮಾಡಬಾರ್ದು ಅಂತ ಈ ಸಲಿಂದ ಪ್ರತಿ ಥರ ಹೂವು ಇದೆ ಮತ್ತು ಹಣ್ಣುಗಳಿದೆ. ಈ ಆನೆಗೂ ಯೂಸ್ ಆಗುತ್ತೆ, ಸಾಕು ಪ್ರಾಣಿಗಿಲ್ಲ ಆನೆಗೆಲ್ಲ ಯೂಸ್ ಆಗುತ್ತೆ. ತುಂಬ ಇದೊಂಥರ ಯಾವುದು ವೇಸ್ಟ್ ಆಗದೆ ಇರೋ ಥರ ಹಣ್ಣು ಯೂಸ್ ಮಾಡಿ ಇವತ್ತೊಂದು ಟ್ರೆಡಿಷನಲ್ ಆಗಿ ಥರ ಡಿಫ್ರೆಂಟಾಗಿ ಎಲ್ಲರೂ ಕಣ್ಣು ತುಂಬ ಥರ ಅಲಂಕಾರ ಮಾಡಿದೆ. ಎಲ್ಲ ಜನ ತುಂಬ ಖುಷಿಯಾಗಿದ್ದಾರೆ ಅಂದ್ಕೊಂಡಿದ್ವಿ. ನಾಡಿನ ಜನತೆ ಎಲ್ಲ ಹೊಸ ಶುಭಾಶಯ. ಯಾವ್ಯಾವ ಥರದೆಲ್ಲ ಹೂಗಳಿದೆ ಅಂದರೆ ಎಷ್ಟೆಷ್ಟು KG ಇರ್ಬೋದು ಅಂತ, ಎಷ್ಟು ಮೊತ್ತದ ಅಮೌಂಟ್ ಒಟ್ಟಾಗಿ ಹೇಳಬೇಕಂತ? ಯಾವತ್ತಿಗಾಗಲಿ ಅದು ಎಷ್ಟು KG ಇದೆ ಏನು ಅಂತ ಎಲ್ಲೂ ನಾವು ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಬಳಸಿರೋದು ಹಳದಿ ಶಾವಂತಿಗೆ, ಬಿಳಿ ಶಾವಂತಿಗೆ, ಕೆಂಪು ಶಾವಂತಿಗೆ, ಗುಲಾಬಿ ಮತ್ತು ಬಟನ್ ಹೂವುಗಳು, ಹಣ್ಣುಗಳು, ಮೋಸಂಬಿ ಆಗಲಿ, ಆರೆಂಜ್ ಆಗಲಿ, ಆ್ಯಪಲ್ ಆಗಲಿ, ಮತ್ತು ಅದು 2 ದಿವಸದಲ್ಲೇ ತೆಗೆಯೋ ಥರ ಅದನ್ನು ಒಂದು ನಮ್ಮ ಗಜರಾಜನಿಗೆ ಹಾರ ಥರ ಆಗಲಿ ಅಂತಲೇ ನಾವು ಮಾಡ್ತಾ ಇರೋದು ಅಷ್ಟೇ. ಫಸ್ಟು ಕಬ್ಬುಗಳು ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ. ಈ ಸಲ ಕಬ್ಬು ಯೂಸ್ ಮಾಡಿಲ್ಲ. ಬಹುಶಃ 27ರಲ್ಲಿ ಬರೀ ಕಬ್ಬನ್ನೇ ಉಪಯೋಗಿಸ್ಕೊಂಡು ಗಜರಾಜನ ಪ್ರಿಯವಾದ ಅಡುಗೆ ಊಟವನ್ನು ಕೊಡ್ತಾಯಿದ್ದೀವಿ ಅವ್ರಿಗೆ, ಆಹಾರವನ್ನು. ಸೊ ನೀವು ಪ್ರತಿ ಹೊಸ ವರ್ಷವನ್ನು ನೀವು ಆಚರಣೆ ಮಾಡೋದೇ ಇಲ್ಲಿ ಬಂದ ನಂತರ. ಸೊ ನಿಮ್ಮ ಈ ಒಂದು ಜೀವನದ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಯಾವ ಥರ ಬದಲಾವಣೆ ಆಗಿದೆ? ನಾನು ಮೂಲತಃ ಫಸ್ಟು ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಒಂದು 9 ವರ್ಷದಿಂದ ನನ್ನ ಸ್ವಂತ ಉದ್ಯಮ ಶುರು ಮಾಡಿದ್ದೇನೆ. ನಾನು ಬೆಂಗಳೂರಲ್ಲಿ ಆಥರೈಸ್ ಮೇನ್ ಡೀಲರ್ ಫಾರ್ TVS ಮೋಟರ್ ಕಂಪನಿ, ಸೋಲಾರ್ TVS ಅಂತ ನನ್ನ ಕಂಪನಿ. ದಿನಕ್ಕೆ ನಾನು ಬೆಳೀತಾ ಇರೋದು ಇಲ್ಲಿ ಬಂದ ಮೇಲೆ ಅಂತ ನನಗೆ ಇದಾಗಿದೆ. ಇವತ್ತು ನಾನು ಪ್ಯಾನ್ ಇಂಡಿಯಾಲಿ 1300 ಜನ ಡೀಲರ್ಗಳಿದ್ದಾರೆ TVSಗೆ. ಅದರಲ್ಲಿ 3ನೇ ಸ್ಥಾನ ಇಲ್ಲ 4ನೇ ಸ್ಥಾನದಲ್ಲಿ ಇದ್ದೀನಿ. ಈಗ ನಮ್ಮ TVS ಕಂಪನಿಗಳಲ್ಲಿ 30 ವರ್ಷ 40 ವರ್ಷ ಹಳೆ ಡೀಲರ್ಗಳಿದ್ದಾರೆ. ಅದರಲ್ಲಿ ನಾನು 9 ವರ್ಷದಲ್ಲೇ 3ನೇ ಸ್ಥಾನಕ್ಕೆ ಬಂದಿರೋದು ಎಲ್ಲರಿಗೂ ಖುಷಿಯಾಗಿದೆ. ಇದೇ ಥರ ಬೆಳೀಲಿ ಅನ್ನೋದಕ್ಕೆ ನಾನು ಪ್ರತಿ ಸಲ ಪ್ರತಿ ವಾಹನ, ಮೊದಲನೇ ವಾಹನ ನನಗೇನು ಬರ್ತದೆ ಹೊಸ ವಾಹನ, ಅದರ ಕಂಪ್ಲೀಟ್ ದುಡ್ಡನ್ನು ನಾನು ಈ ಉಂಡಿಗೆ ಹಾಕ್ತೀನಿ. ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ತಾಯಿದ್ದಿಲ್ಲ. ಇವತ್ತು ನೀವು ಕೇಳಿದ್ದಕ್ಕೆ ಅದು ಹೇಳ್ತಾ ಇದ್ದೀನಿ. ಎಲ್ಲರೂ ಇಲ್ಲೂ ಕೇಳ್ತಾಯಿದ್ರು ನೀವೇನು ಹೂವಿನ ವ್ಯಾಪಾರ ಮಾಡ್ತೀರಾ ಅಂತ. ನಾನು ಹೂವಿನ ವ್ಯಾಪಾರ ಮಾಡ್ತಾಯಿಲ್ಲ. ನಾನು ಉದ್ಯಮಿ. ನಾನು ಆಥರೈಸ್ ಮೇನ್ ಡೀಲರ್ ಸೋಲಾರ್ TVS ಕಂಪನಿ ನಂದು. ಓಕೆ ಸರ್. ಸೊ ನಿಮ್ಮ ಈ ಬದಲಾವಣೆಯಲ್ಲಿ ನಿಮಗೆ ದೇವರ ಆಶೀರ್ವಾದ ಯಾವ ಥರ ಒಂದು ಜೀವನಕ್ಕೆ ಅದು ಸಹಕಾರಿಯಾಗಿರ್ತದೆ? ನಾವು ಮೂಲತಃ ಫೈನಾನ್ಸ್ ಬಿಸ್ನೆಸ್ ಮಾಡ್ತಿದ್ದೆ, ಈಗ ಲ್ಯಾಂಡ್ ಬಿಸ್ನೆಸ್ ಮಾಡ್ತಾಯಿದ್ವಿ. ಎಲ್ಲ ಈಗ ಮಂಜುನಾಥ ಸ್ವಾಮಿ ಕೃಪೆಯಿಂದ ತುಂಬ ಚೆನ್ನಾಗಿ ನಮ್ಮದು ಬಿಸ್ನೆಸ್ಗೆ ಗ್ರೋತ್ ಆಗ್ತಾಯಿದೆ. ಅದರಿಂದ ನಾವು ನಮಗೂ ಸೇವೆ ಮಾಡೋಕ್ಕೆ ದೇವ್ರು ಇನ್ನೂ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಎಲ್ಲರೂ ಕೇಳ್ಕೊತೀವಿ.
ನಾನು ಕೂಡ ಅದನ್ನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಏನು ಕಡಿಮೆ ಆಗುದಿಲ್ಲ. ಪ್ರತಿದಿನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂಥದ್ದು. ಆದರೆ ಹೊಸ ವರ್ಷಕ್ಕೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಕಾರಣ ನಮ್ಮ ಬರುವಂಥ ವರ್ಷ ಚೆನ್ನಾಗಿರಲಿ, ನಮಗೆಲ್ಲ ಆರೋಗ್ಯ, ಆಯುಷ್ಯ, ನೆಮ್ಮದಿ ಸಿಗಲಿ ಅಂತ ಎಲ್ಲ ಕೂಡ ಒಂದು ಹಾರೈಕೆ ಇರುತ್ತೆ ದೇವರ ಜೊತೆ. ಅದಕ್ಕೋಸ್ಕರ ಈ ವರ್ಷ ಕೂಡ ಅನೇಕ ಭಕ್ತಾದಿಗಳು ಬಂದಿರುವಂಥದ್ದು. ಇದೀಗ ಮುಖ್ಯವಾಗಿ ನಮ್ಮ ಜೊತೆ ಬೆಂಗಳೂರೊಬ್ಬರು ಮಹಿಳೆ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಶಶಿಕಲಾ. ಓಕೆ, ಫಸ್ಟ್ ಕೇಳುವಂಥದ್ದು, ನಿಮ್ಮ ಧರ್ಮಸ್ಥಳಕ್ಕೆ ನಿಮ್ಗೆ ಇರುವಂತಹ ಭಕ್ತಿಗೆ ಎಂತಹದ್ದು ಪ್ರತಿ ವರ್ಷ ಬರ್ತೀರಾ ಹೇಗೆ? ಪ್ರತಿ ವರ್ಷ ಅಲ್ಲ, ತಿಂಗ್ಳಿಗೆ ಒಂದ್ಸತಿ ಕಂಪಲ್ಸರಿ ಬಂದೇ ಬರ್ತೀನಿ. ಪ್ರತಿ ತಿಂಗಳು ಬರ್ತೀನಿ. ಓಕೆ, ಅಷ್ಟು ಭಕ್ತಿ ನಿಮ್ಗೆ ಮಂಜುನಾಥನ ಮೇಲೆ ಇರುವಂಥದ್ದು. ಆ ದೇವರು ಅಷ್ಟು ಚೆನ್ನಾಗಿ ನಮ್ಮನ್ನ ಕೈ ಹಿಡಿದಾನೆ. ಬರ್ತೀವಿ, ತಿಂಗಳು ಬರ್ತೀನಿ. ಓಕೆ, ಇವತ್ತು ನೀವು ಹೊಸ ವರ್ಷಕ್ಕೆ ಕೂಡ ಬಂದಿರುವಂಥದ್ದು, ಅಂದ್ರೆ ಲಾಸ್ಟ್ ಮಂತ್ ಬಂದಿದ್ದೀರಾ ಅಥವಾ? ಮಂತ್ ಬಂದಿದ್ದೆ, ಡಿಸೆಂಬರ್ ಅಲ್ಲೂ ಬಂದಿದ್ದೆ. ಡಿಸೆಂಬರ್ 6th ಬಂದಿದ್ದೆ. ಓಕೆ, ಈ ಸಲ ನೀವು ಪ್ರತಿ ವರ್ಷ ನೋಡಿರ್ತೀರಾ ಹೂವಿನ ಅಲಂಕಾರ. ಸೊ ಹೇಗೆ ಅನಿಸ್ತಾ ಇದೆ? ಪ್ರತಿ ವರ್ಷ ಬರೋದಕ್ಕೂ, ಅಂದ್ರೆ ಪ್ರತಿದಿನ ಬರೋದಕ್ಕೂ, ತಿಂಗಳು ಬರೋದಕ್ಕೂ ಈ ಹೊಸ ವರ್ಷಕ್ಕೆ ಬರೋದು ತುಂಬಾ ವ್ಯತ್ಯಾಸ ಇರುವಂಥದ್ದು ನಮ್ಮ ಕ್ಷೇತ್ರದಲ್ಲಿ. ಒಂದೊಂದ್ ಸತಿ ಬಂದಾಗೂ ಒಂದೊಂದ್ ತರ ಅಲಂಕಾರ ಮಾಡಿರ್ತಾರೆ. ಮೊನ್ನೆ ಶಿವರಾತ್ರಿಗೆ ಮತ್ತೆ ಕಾರ್ತಿಕ್ ಸೋಮವಾರ, ಕೊನೆ ಕಾರ್ತಿಕ್ ಸೋಮವಾರಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು. ಇವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದ್ ಸತಿನೂ ಬೇರೆ ಬೇರೆ ತರ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಖುಷಿ ಆಗುತ್ತೆ. ಇಲ್ಲಿ ದೇವ್ರು ಬಂದ್ರೆ ಏನೋ ಒಂಥರ ಸಮಾಧಾನ. ಹೊಸ ವರ್ಷದ ದೇವ್ರ ಹತ್ರ ಬೇಡಿಕೆ ಏನಿತ್ತು ನಿಮ್ಮ? ಏನಿಲ್ಲ, ಎಲ್ಲರಿಗೂ ನಮ್ಮ ಕರ್ನಾಟಕ ಎಲ್ಲ ಜನಕ್ಕೂ ಒಳ್ಳೇದ್ ಮಾಡು ಅಷ್ಟೇ, ಇನ್ನೇನು ಕೇಳಲ್ಲ. ಎಲ್ಲ ಕೊಟ್ಟಿದ್ದಾನೆ ದೇವ್ರು, ಚೆನ್ನಾಗಿಟ್ಟಿದ್ದಾನೆ. ಎಲ್ಲರಿಗೂ ಒಳ್ಳೇದ್ ಮಾಡಿ ಎಲ್ಲರನ್ನೂ ಕಾಪಾಡು ಅಂತ ಕೇಳ್ಕೊತೀನಿ ಅಷ್ಟೇ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ ನಿಮ್ಗೂ. ಥ್ಯಾಂಕ್ ಯು ಸೋ ಮಚ್. ಈಗ ಏನ್ ಗೊತ್ತಾ, ಪ್ರತಿ ಒಂದು ಯೂತ್ಸ್ ಈ ಹೊಸ ವರ್ಷವನ್ನ ಪಾರ್ಟಿಗಳಿಗೆ ಹೋಗಿ, ಪಬ್ಗೆ ಹೋಗಿ, ಅಥವಾ ಏನೇನೋ ಒಂದು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ. ಅನೇಕ ಯೂತ್ಸ್ಗಳು ದೇವಸ್ಥಾನಕ್ಕೆ ಬಂದು ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ. ಅದರಲ್ಲಿ ಒಬ್ರಿಗೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ನಿಶ್ಮಾ. ನೀವು ಎಲ್ಲಿ ಅವರು? ಕೂರ್ಗವರು. ಊರ್ಗಿಂದ ಇಲ್ಲಿ ಬಂದಿರುವಂತದ್ದು. ಸೊ ನಮ್ಗೆ ಮೊದಲೇ ಖುಷಿ ಆಯ್ತು, ಒಂದು ಹೊಸ ವರ್ಷವನ್ನು ನೀವು ಇಲ್ಲಿ ಆಚರಣೆ ಮಾಡುವಂಥದ್ದು, ಜೊತೆಗೆ ನೀವು ಕೂರ್ಗಿಂದ ಬಂದಿರುವಂತದ್ದು. ಸೊ ಪ್ರತಿ ವರ್ಷ ಹೀಗೆ ಬರ್ತೀರಾ? ಹೌದು, ಪ್ರತಿ ವರ್ಷ ಹೀಗೆ ಬರ್ತೀವಿ. ದೇವ್ರ ದರ್ಶನ ಮಾಡ್ಕೊಳ್ತೀವಿ. ಚೆನ್ನಾಗಾಗುತ್ತೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಒಂಥರ ಖುಷಿ ಆಗುತ್ತೆ. ಇವಾಗ ಪಾರ್ಟಿ ಪಬ್ ಹೋಗೋಕ್ಕಿಂತ ಈ ತರ ದೇವ್ರ ದರ್ಶನ ಮಾಡೋದು ಒಂದು ಗುಡ್ ವೈಬ್ ಅಂತ ಹೇಳ್ಬೋದು. ನಮಗೆ ಗಾಡ್ ಬ್ಲೆಸ್ ಇರುತ್ತೆ. ತುಂಬಾ ಖುಷಿ ಆಗುತ್ತೆ ಎವ್ರಿ ಇಯರ್ ಬರೋದು. ಓಕೆ, ಖುಷಿ ಆಗುತ್ತೆ. ಸೊ ನೀವು ಯಾರೆಲ್ಲ ಬರ್ತೀರಾ? ನಾವು 3 ಫ್ರೆಂಡ್ಸ್ ಬರ್ತೀವಿ. ನಾನು ಅಲ್ಲೇ ಇದ್ದಾಳೆ, ನನ್ನ ಫ್ರೆಂಡ್ ಇನ್ನೊಬ್ಳು ಅಲ್ಲೇ ಇದ್ದಾಳೆ. ಹಾಗಾಗಿ ಚೆನ್ನಾಗಿರುತ್ತೆ ಮೇಡಮ್. ಪ್ರತಿ ವರ್ಷ ದೇವ್ರ ದರ್ಶನ ಪಡ್ಕೊಳ್ತೀವಿ. ಇನ್ನು ಪ್ರತಿ ಹೊಸ ವರ್ಷಗಳಿಗೆ ಬಂದಾಗ ಬೇರೆ ಬೇರೆ ರೀತಿಯಾಗಿ ಡೆಕೋರೇಷನ್ ಇರುವಂತದ್ದು. ಬೆಂಗಳೂರವರು ಕೆಲವರು ಅಂದ್ರೆ ಭಕ್ತರೇ ಮಾಡುವಂತದ್ದು. ಸೊ ಡೆಕೋರೇಷನ್ ನೋಡಿದಾಗ ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ. ಚೆನ್ನಾಗಿ ಬಂದಿದೆ ಈ ಸಲ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಹೊತ್ತು ಕಾಯ್ದ್ಬಿಟ್ಟು ನಾವು ದರ್ಶನ ತಗೊಂಡಿದ್ದೀವಿ. ಮಾರ್ನಿಂಗ್ 10:30 ಬಂದಿದ್ದು, ಇವಾಗ ದರ್ಶನ ಸಿಕ್ಕಿದೆ. ಒಂಥರ ಏನೋ ಹೌದೌದು, ತುಂಬಾ ಖುಷಿ ಆಗುತ್ತೆ. ಒಂದು ಕಡೆ ಹೊಸ ವರ್ಷದ ಸಂಭ್ರಮ, ಇನ್ನೊಂದು ಕಡೆ ಕ್ಷೇತ್ರದ ಈ ಒಂದು ಹೂವಿನ ಅಲಂಕಾರ, ಎಲ್ಲವೂ ಕೂಡ ಪ್ರತಿ ಭಕ್ತಾದಿಗಳ ಕಣ್ಮನ ತುಂಬಿರುವಂತದ್ದು. ಇನ್ನೊಂದು, ನಾನು ಕೂಡ ಪ್ರತಿಯೊಬ್ರು ಕೂಡ ಒಂದು ಆಶಿಸ್ತೀನಿ, ಎಲ್ಲರೂ ಕೂಡ ಈ ಹೊಸ ವರ್ಷ ನಿಮ್ಮ ಇಷ್ಟವನ್ನ ಈಡೇರಿಸುವಂತಾಗಿದೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಆದೇಶ್ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ.